ಸರ್ಕಾರಿ ಶಾಲೆಯಲ್ಲಿ ನಡೆಯುತ್ತಿದ್ದ ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರೋತ್ಸವವು ನಿನ್ನೆ ಕೊನೆಗೊಂಡಿತು. ನಿನ್ನೆ ನಡೆದ ವಿಜ್ಞಾನ ಮೇಳವನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣ ಉದ್ಘಾಟಿಸಿದರು. ಮಂಜೇಶ್ವರ ಜಿಲ್ಲಾ ಮಟ್ಟದ 112 ಶಾಲೆಗಳ ವಿದ್ಯಾರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಿದರು. ಇವತ್ತು ವರ್ಕ್ ಎಕ್ಸ್ಪೀರಿಯನ್ಸ್, ಅದೇ ರೀತಿ ಸೋಷಿಯಲ್ ಸೈನ್ಸ್, ಹೈಸ್ಕೂಲು, ಹೈಯರ್ ಸೆಕೆಂಡ್ರಿ, ಅದೇ LP, UP ಎಲ್ಲ ಐಟಮ್ಗಳು ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎರಡೂ ಕೂಡ ನಡೀತಾ ಇದೆ. We collected foreign currency by selecting the points that come in our lesson because the foreign currency, the values of different countries can be known.